ಅರಣ್ಯ ಇಲಾಖೆ ವತಿಯಿಂದ ಕಾಕನಕೋಟೆ ಸಫಾರಿ ಕೇಂದ್ರವನ್ನು ಅಭಿವೃದ್ಧಿ ಮಾಡಿದಿರಿ. ಪ್ರವಾಸಿಗರಿಗೆ ಅನುಕೂಲಕ್ಕಾಗಿ 2 ಸಂಖ್ಯೆಯ ಪರ್ಗೋಲ್ಗಳ ನಿರ್ಮಾಣ ಆಗಿದೆ. ಸಫಾರಿ ವಾಹನ ನಿಲ್ಲಿಸಲು ಬಸ್ ಶೆಲ್ಟ್ರು, ಟಿಕೆಟ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಟಿಕೆಟ್ ಕೌಂಟರ್ಗಳು ಮಾಡುವಂಥದ್ದಕ್ಕೆ ಕಟ್ಟಡ ನಿರ್ಮಾಣ ಮಾಡಿದಿರಿ. ಆರ್ಚ್ ಗೇಟ್ ಇರ್ಬೋದು. ಕಾಕನಕೋಟೆ ಸಫಾರಿ ಕೇಂದ್ರದ ಆವರಣದಲ್ಲಿ ಇಂಟರ್ಲಾಕ್ ಪೇಪರ್ ಹಾಕುವ ಕಾಮಗಾರಿ, ಚರಂಡಿ ನಿರ್ಮಾಣ, ಈ ಥರದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಲಿ ಮಾಡಿದಿರಿ. ಈಗಾಗಲೇ ಮಾನ್ಯ ಸದಸ್ಯರು ಮಾಡಿದ್ದೀರಿ ಅಂತ ನಿಮ್ಗೆ ಯಾರು ಬೇಕು ಸರ್? ನಾನಾ ಅವರ ಮಾಡಿದ್ದೀರಿ ಅಂತ ಹೇಳಿದ್ರಿ. ಮಾಡಿದ್ದೀವಿ ಅಂತ ನಾವು ಮಾಡಿದ್ದೀವಿ ಅಂತ ಹೇಳಲಿಲ್ಲ. ಮಾಡಿದ್ದೀರಿ ಅವ್ರ ಪಕ್ಕದಲ್ಲಿ ಕೂತಿರೋರು ಕೇಳಿ ಏನ್ ಹೇಳಿದ್ರಿ? ಅದು ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದು. ಇಲ್ಲ ಮಾಡಿದ್ದೀವಿ. ಅವರ ಆಡು ಭಾಷೆ ಬಿಡಿ. ಓಕೆ, ಅಲ್ಲ, ನೀವು ನಿಮ್ಮ ಭಾಷೆಯಲ್ಲಿ ಹಂಗೆ ಹೇಳ್ತೀರಾ, ನಮ್ಮ ಬೆಂಗಳೂರು ಭಾಷೆಯಲ್ಲಿ ಹಂಗೆ ಹೇಳೋದು. ನಾನು ಹೇಳಿದ್ದೀನಿ ಅಷ್ಟೇ. ಏನಾನ ತಪ್ಪಿದ್ರೆ ಹೇಳಿ. ಬೆಂಗಳೂರು ಬೆಂಗಳೂರು ಭಾಷೆಗೂ ಮೈಸೂರು ಭಾಷೆಗೂ ವ್ಯತ್ಯಾಸ ಇಲ್ಲ. ಬಹಳ ವ್ಯತ್ಯಾಸ ಇದೆ. ನಾನು ಮೈಸೂರವನು. ಹೌದು ಸರ್. ಇಲ್ಲ, ನೀವು ನಮ್ಮ ಭಾಷೆಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲ, ಸಿದ್ದರಾಮಯ್ಯನವರು ಮೈಸೂರು ಪ್ರಾಂತ್ಯದಲ್ಲಿ ಭಾಷೆನಲ್ಲಿ ವ್ಯತ್ಯಾಸ ಇಲ್ಲ. ಇದೆ. ಹೈದರಾಬಾದ್ ಕರ್ನಾಟಕ ಇವರು ನೀವು ಓಕೆ ಅಂತಲೇ ಹೇಳ್ತೀರಿ, ನೀವು ಓಕೆ ಅಂತಲೇ ಹೇಳ್ತೀರಿ, ಇವ್ರು ಸ್ವಲ್ಪ ಬೇರೆ ಹೇಳ್ತಾರೆ ಅಷ್ಟೇ. ನಿಮಗೆ ಬೆಂಗಳೂರು ರೂಢಿಯಾಗಿಲ್ಲ ಅಷ್ಟೇ. ನಾವು ಉತ್ತರ ಕರ್ನಾಟಕ, ಹಳೆ ಮೈಸೂರು ಎಲ್ಲ ಸೇರಿ ನಮ್ದೊಂದು ಭಾಷೆ ಆಗ್ಬಿಟ್ಟಿದೆ ಬೆಂಗಳೂರು. ರೆವಿನ್ಯೂ ಮಿನಿಸ್ಟ್ರು ಯಾವಾಗ ಹೇಳ್ಬೇಕಾದ್ರು ಮಾಡಿದೀವಿ ಅನ್ನಲ್ಲ, ಮಾಡಿದಿರಿ ಅಂತ. ಮಾಡಿದಿರಿ ಅಂದ್ರೆ ಅವ್ರು ಮಾಡ್ದಂಗೆ ಆಗ್ಬಿಡುತ್ತೆ ರೀ. ನೀವು ಮಾಡಿರೋದು ಅಂತ ನಾವ್ ಹೇಳೋದು. ಮಾಡಿದೀವಿ ಅನ್ಬೇಕು ಸರ್. ರೀ ಅಂದ್ರೆ ಅವರು ಸರಿ ಇದೆ ರೀ. ನಾನು ಹಂಗೇಳಂಗಿದ್ರೆ ಹೇಳಿ. ನೀವು ಹಂಗೇಳಂಗಿದ್ರೆ ಮಾಡಿದಿರಿ ಅಂದ್ರೆ 224 ಜನನು ಸರ್ಕಾರನೇ ತಾನೆ. ಅದು ಸರಿ ಬಿಡಿ. ಅಲ್ಲ, 224 ಜನ ಸರ್ಕಾರ ಅಲ್ವಾ ಸರ್? ಜನ ಸೇರಿ ಸರ್ಕಾರ ಮಾಡೋದು ಬೇರೆ. ಜನ ಎಲ್ರಿಗೂ ಮ್ಯಾಂಡೇಟ್ ಕೊಟ್ಟು ಕಳಿಸಿದ್ದಾರೆ ಇಲ್ಲಿಗೆ. ಬಟ್ ನೀವು ಟ್ರೆಜರಿ ಬೆಂಚ್ನವರು, ದುಡ್ಡು ನಿಮ್ಮ ಕೈನಲ್ಲಿರೋದು, ಸರ್ಕಾರ ನಡೆಸೋರು ನೀವು. ಅದರಿಂದ ಎಲ್ಲ 224 ಜನ ಪಾಪ ಅವರು ಸರ್ಕಾರ ನಡೆಸಕ್ಕೆ ಬರ್ತದ? ಅವ್ರು ತೀರ್ಮಾನ ಮಾಡಕ್ಕೆ ಬರ್ತದ? ಅವ್ರ ನಿರ್ಣಯಗಳು ಮಾಡಕ್ಕೆ ಬರ್ತದ? ನಿಮ್ಮ ಭಾಷೆ ಬಗ್ಗೆ ಅಷ್ಟೇ ಹೇಳೋದು ಹೊರತು ಈಗ ವ್ಯವಸ್ಥೆ ಮಾಡಬೇಕು. ಕೇರಳ ಮಾದರಿಯಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಿದ್ರೆ ಇನ್ನಷ್ಟು ಪ್ರೇಕ್ಷಕರಿಗೆ ಅವಕಾಶ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಅವ್ರು ಪ್ರಶ್ನೆ ಕೇಳಿದ್ದಾರೆ. ನಾನೀಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿದ್ದೀನಿ, ನಮ್ಮ ಪ್ರವಾಸೋದ್ಯಮ ಇಲಾಖೆಯವ್ರ ಜೊತೆ ಮಾತಾಡಿದ್ದೀನಿ. ಈ 2 ಇಲಾಖೆಯವ್ರ ಜೊತೆ ಮಾತಾಡಿ ಯಾವ ಇಲಾಖೆ ಈಗ ಪ್ರವಾಸೋದ್ಯಮ ಮಾಡೋದು ಒಳ್ಳೆಯದು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಮನವಿ ತೆಗೆದುಕೊಂಡು ಅಲ್ಲಿ ಏನು ಬೋಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ನಿಮ್ಮ ಮೇನ್ ಪ್ರಶ್ನೆ ಅದೇ, ಆ ಬೋಟಿಂಗ್ ವ್ಯವಸ್ಥೆ ಮಾಡುವಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಳಿ. ಓಕೆ. ಏನು ಕೇಳಿ. ಈಗ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಇದನ್ನ ಕಾರ್ಯಕ್ರಮ ಜಾರಿಗೆ ಬರಬೇಕು. ಜೊತೆಗೆ ನಮಗೆ ಬೇರೆ ಬೇರೆ ರಾಜ್ಯದಿಂದನೂ ಕೂಡ ರಾಜ್ಯಪಾಲರುಗಳು ಬರ್ತಾರೆ ನಮ್ಮ ಒಂದು ತಾಲೂಕಿಗೆ. ಕಳೆದ 2 ತಿಂಗಳಿಂದ ಆಂಧ್ರದ ರಾಜ್ಯಪಾಲರು ಬಂದಿದ್ರು. ಕಳೆದ ತಿಂಗಳಲ್ಲೂ ಕೂಡ ನಮ್ಮ ರಾಜ್ಯಪಾಲರು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು. ಜೊತೆಗೆ ಸಾಕಷ್ಟು ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಬರ್ತಾರೆ. ಚಿತ್ರನಟರು ಕೂಡ ಅತಿ ಹೆಚ್ಚಾಗಿ ನಮ್ಮ ತಾಲೂಕಿಗೆ ಬರ್ತಾರೆ. ಅದರಿಂದ ಅಲ್ಲಿ ಬರೋ ಒಂದು ದೃಷ್ಟಿ ಇದ್ದಿದ್ಮೇಲೆ ನಮ್ಮ ತಾಲೂಕಿನ ಪ್ರವಾಸಿಗರ ತಾಣಾಗಿ ಘೋಷಣೆ ಮಾಡಿಕೊಡ್ಬೇಕಂತಲೂ ಕೂಡ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಅಧ್ಯಕ್ಷರೇ. ಓಕೆ ಅಧ್ಯಕ್ಷರೇ, ಸದಸ್ಯರು ಪ್ರವಾಸಿಗರ ಏನು ಹೇಳಿದ್ದಾರೆ ಅದರ ಕಡೆ ಗಮನ ಹರಿಸಿ ಅದನ್ನು ಮಾಡುವಂಥದ್ದು. ನಾವು ಬರ್ತೀರಪ್ಪ, ನಮಗೂ ಕಾಡು ಅಂದರೆ ಭಾಳ ಇಷ್ಟ, ನಾವು ಬರ್ತೀರಿ. ಬಿರಿ ನೀನು ಅವರು ಬೇರೆ ಬೇರೆ ರಾಜ್ಯದವ್ರ ಸುದ್ದಿ ಅಲ್ಲ, ನಾವು ಬರ್ತೀರಿ. ಸಿದ್ದರಾಮಣ್ಣವರು ಬರ್ತಾರೆ ಅವಾಗವಾಗ. ಅದಕ್ಕೆ ನಾವು ಬರ್ತೀರಿ, ಅಭಿವೃದ್ಧಿ ಮಾಡೋಣ. ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ, ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಮೈಕ್ ಬರ್ತಾ ಇಲ್ಲ ಸರ್. ಬಂತು ಇಲ್ಲಪ್ಪ, ಮೈಕ್ ಬರಲ್ಲ. ಆಯ್ತು, ಸರಿ ಇದೆ, ಬಂದಿದೆ. ಸರಿಯಾಗಿದೆಯಲ್ಲ? ಹೇಳಿ ಕೇಳಿಸ್ತಾ ಇಲ್ವಾ? ಕೇಳ್ತೀನಿ. ಈಗ ಆಗಿದೆ. ಅವ್ರೇನು ಹೇಳ್ತಾರೆ ಅಂದರೆ
ಭಾಳ ಜನ ಪ್ರವಾಸಿಗರು ಬರ್ತಾರೆ ಅಲ್ಲಿಗೆ. ಹೈಕೋರ್ಟ್ ಜಡ್ಜಸ್ಗಳು ಬರ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜಸ್ ಬರ್ತಾರೆ, ಗವರ್ನರ್ಗಳು ಬರ್ತಾರೆ, ಬೇರೆ ಬೇರೆ ರಾಜ್ಯದವರೆಲ್ಲ ಬರ್ತಾರೆ. ಅದು ಒಂದು ಹೆಗ್ಗಡದೇವನಕೋಟೆಯನ್ನ ತಾಲೂಕನ್ನು ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದ್ರೆ ಹೆಚ್ಚು ಅನುಕೂಲ ಆಗ್ತದೆ, ಹೆಚ್ಚು ಸೌಲಭ್ಯಗಳು ಸಿಗ್ತವೆ ಅಂತ ಅವ್ರು ಕೇಳೋದು.